ಉದ್ಯಮಿಯೊಬ್ಬರಿಗೆ ಬಿಜೆಪಿ ಟಿಕೆಟ್ ಕೊಡಿಸುವುದಾಗಿ ಭರವಸೆ ನೀಡಿ ಅವರಿಂದ ಕೋಟಿ ಕೋಟಿ ಹಣ ಪಡೆದು ವಂಚಿಸಿದ ಆರೋಪದ ಮೇಲೆ ಬಂಧನಕ್ಕೊಳಗಾಗಿರುವ ಚೈತ್ರ ಕುಂದಾಪುರ ಕುರಿತಾದ ಪ್ರಕರಣಗಳು ದಿನಕ್ಕೊಂದು ಟ್ವಿಸ್ಟ್ ಪಡಿತಾ ಇದೆ. ಸದ್ಯ ವಂಚಕಿ ಚೈತ್ರ ಅಂಡ್ ಟೀಮ್ನ ಇನ್ನೊಂದು ಪ್ರಕರಣ ಬಟಾಬಯಲಾಗಿದ್ದು, ಉದ್ಯಮಿ ಗೋವಿಂದ ಬಾಬು ಪೂಜಾರಿಗೆ ಖೆಡ್ಡಾ ತೊಡಲು ಚೈತ್ರ ಕುಂದಾಪುರ ಮುಂದಾಕಿದ್ರು ಎಂಬ ಮಾಹಿತಿ ಲಭ್ಯವಾಗಿದೆ. ಐಟಿ ಮತ್ತು ಜಾರಿ ನಿರ್ದೇಶನಾಲಯಕ್ಕೆ ವಿಸ್ತೃತವಾದ ಪತ್ರವೊಂದು ಚೈತ್ರ ಕುಂದಾಪುರ ಬರೆದಿದ್ದು, ಅದರಲ್ಲಿ ಅಕ್ರಮವಾಗಿ 6 ಕೋಟಿ ಹಣ ವರ್ಗಾವಣೆ ಮಾಡಿರುವ ಆರೋಪವನ್ನ ಚೈತ್ರ ಕುಂದಾಪುರ ಉದ್ಯಮಿ ಗೋವಿಂದ ಪೂಜಾರಿಯವರ ಮೇಲೆ ಮಾಡಿದ್ದಾರೆ. ಈ ಕುರಿತು ಗೋವಿಂದ ಪೂಜಾರಿ ಆಪ್ತನಿಂದ ಮಾಹಿತಿ ಪಡೆದಿದ್ದಾಗಿ ಇಡಿಗೆ ಪತ್ರ ಬರೆದಿದ್ದಾಳೆ. ಪತ್ರದಲ್ಲಿ ಚುನಾವಣಾ ಟಿಕೆಟ್ಗಾಗಿ ಹಣ ವರ್ಗಾಯಿಸಲಾಗಿದ್ದು, ಚೈತ್ರ ಜೊತೆಗೂ ಹಣ ನೀಡಿರುವ ಕುರಿತು ಗೋವಿಂದ ಪೂಜಾರಿ ಚರ್ಚಿಸಿದ್ದಾಗಿ ಉಲ್ಲೇಖವನ್ನ ಮಾಡಲಾಗಿದೆ. ಮಂಜುನಾಥ್ಗೆ 1 ಕೋಟಿ, ಅಭಿನವ್ ಹಾಲಶ್ರಿಗೆ 1.5 ಕೋಟಿ, ವಿಶ್ವನಾಥ್ ಜಿಗೆ 3 ಕೋಟಿ ನೀಡಿದ್ದಾಗಿ ಚರ್ಚೆಯಾಗಿದೆ. ಈ ಕುರಿತು ಪೊಲೀಸರಿಗೆ ದೂರು ನೀಡುವಂತೆ ಚೈತ್ರ ಸೂಚಿಸಿದ್ದು, ಬಳಿಕ ಚೈತ್ರಳನ್ನೇ 5 ಕೋಟಿ ಸಂಬಂಧ ಪ್ರಶ್ನೆ ಮಾಡಲಾಗಿದೆ. ಇದಾಗಲೇ ಎಚ್ಚೆತ್ತುಕೊಂಡಿದ್ದಂತಹ ಚೈತ್ರ ಟೀಮ್ ಇಡಿಗೆ ತಾನೇ ಖುದ್ದು ಅರ್ಜಿ ಸಲ್ಲಿಸಿ 5 ಕೋಟಿ ವ್ಯವಹಾರದ ಕುರಿತು ವಿಚಾರಣೆಗೆ ಮನವಿ ಮಾಡಿದ್ದಾರೆ. 22-23ನೇ ಐಟಿ ರಿಟರ್ನ್ಸ್ನಲ್ಲಿ ಇದನ್ನು ನಮೂದಿಸಲಾಗಿದೆಯೇ ಅನ್ನೋದರ ಬಗ್ಗೆ ತನಿಖೆಗಾಗಿ ಮನವಿ ಮಾಡಿದ್ದಾರೆ. ಇದರ ಜೊತೆಗೆ ತನ್ನ ಜೊತೆ ಮಾತನಾಡಿದ ಫೋನ್ ಸಂಭಾಷಣೆಯನ್ನ ಚೈತ್ರ ಇಡಿಗೆ ಸಲ್ಲಿಸಿದ್ದಾಳೆ. ಹೀಗೆ ಮಾಡುವ ಮೂಲಕ ಗೋವಿಂದ ಪೂಜಾರಿಯನ್ನೇ ಸಿಕ್ಕಿಸಿ ಹಾಕಲು ಚೈತ್ರ ಮುಂದಾಗಿದ್ದು, ಈ ವಿಚಾರ ತಿಳಿಯುತ್ತಲೇ ಚೈತ್ರ ವಿರುದ್ಧ ಗೋವಿಂದ ಪೂಜಾರಿ ದೂರು ದಾಖಲಿಸಿದ್ದಾರೆ. ಐಟಿ ಮತ್ತು ಜಾರಿ ನಿರ್ದೇಶನಾಲಯಕ್ಕೆ ಬರೆದ ಪತ್ರದಲ್ಲಿ ತಾನು ಅಮಾಯಕಿಯಂತೆ ನಾಟಕ ಮಾಡಿದ್ದು, ಬೆಂಗಳೂರಿನ ಖಾಸಗಿ ಕಂಪನಿಯೊಂದರ ಉದ್ಯೋಗಿ ಅಂತ ತನ್ನನ್ನು ತಾನು ಉಲ್ಲೇಖಿಸಿದ್ದಾಳೆ ಅನ್ನೋದು ಆಕೆ ಬರೆದಿರುವ ಪತ್ರದಿಂದ ತಿಳಿದು ಬಂದಿದೆ.